ಮೀನುಗಾರಿಕಾ ಹಾಗೂ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಎಸ್ ಸಂಗಾರ ಅವರು ಸಚಿವರಾದ ಮೇಲೆ ಮೊದಲ ಬಾರಿಗೆ ಇಂದು ಸುಬ್ರಹ್ಮಣ್ಯ ಮಠಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಎಸ್ ಸಂಗಾರ ಅವರನ್ನ ಸುಬ್ರಹ್ಮಣ್ಯ ಮಠದ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಆಶೀರ್ವದಿಸಿದ್ದಾರೆ. ಇದು ಒಟ್ಟಿಗೆ ಸೆಕ್ಯೂರಿಟಿ ಲೆಕ್ಕ ಇರ್ತದೆ. ಈಗ ಹೊಡಿದಿರೋದು ಈಗ ಗೊತ್ತೈತಿ ನಿಮಗೆ ನಾವು ಇದು ಕಟ್ಬಾಡಿ ಗೊತ್ತೈತಿ ಎಗಳು ನಾಚಿ ಇನ್ನೇನು ಆಕಳ ನಮ್ಮ ಮಕ್ಕಳು ಈಗ ಆಕಳೇ ಗೊತ್ತಾಗ್ತದೆ ನಮ್ಮ ಮಕ್ಕಳು